ರೋಟರಿ ಕ್ಲಬ್ ಬಂಟ್ವಾಳದ ವತಿಯಿಂದ ವಾಮದ ಪದವು ಸರ್ಕಾರಿ ಪದವಿ ಕಾಲೇಜಿಗೆ 25,000 ಮೌಲ್ಯದ ಕುರ್ಚಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಈ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಮೊಹಮ್ಮದ್ ಬಳಬೂರು ಅವರು ಕುರ್ಚಿಗಳನ್ನು ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಅವರು, ರೋಟರಿ ಕ್ಲಬ್ನಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವುದರಿಂದ ಮುಂದೆ ರೋಟರಿ ಸಂಸ್ಥೆಯ ಸದಸ್ಯರಾಗಿ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಿದೆ. ವಿದ್ಯೆ ನೀಡುವ ಶಿಕ್ಷಕರಿಗೆ ಗೌರವ ನೀಡುವುದೇ ನಾವು ಅವರಿಗೆ ನೀಡುವ ಗುರುದಕ್ಷಿಣೆಯಾಗಿದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ, ಇದು ಒಂದು ಸೇವಾ ಸಂಸ್ಥೆ. ಯಾಕಂದರೆ ರೋಟರಿಯಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ರೋಟರಿ ಕ್ಲಬ್ಬಿನ ಕೋಆರ್ಡಿನೇಟರ್ ಇದ್ದಾರೆ, ಅವರೆಲ್ಲ ಆ ಬಗ್ಗೆ ತಿಳಿಸಿರ್ಬೋದು. ನೆಕ್ಸ್ಟ್ ರೋಟರಿ ಕ್ಲಬ್ ಅಂದರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಗುರುತಿಸಿದ್ರು ಅಂತ ಹೇಳಿದರೆ, ನಾವು ನೆಕ್ಸ್ಟ್ ನಿಮ್ಮ ಒಬ್ಬ ರೋಟರಿ ಮೆಂಬರ್ 50 RIಗೆ ಕಟ್ಟಬೇಕು. $5 RIಗೆ ಕಟ್ಟಬೇಕು. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಒಬ್ಬ ರೋಟರಿ ಮೆಂಬರ್ $5 ಕಟ್ಟಬೇಕು. ನಿಮ್ಮ ಹೆಸರು ಅಲ್ಲಿ ಕೂಡ ಇರ್ತದೆ. ಅದು ನೀವು ಕಟ್ಟಲಿಕ್ಕೆ ಸಾಧ್ಯವಾಗಿದ್ದರೆ ನಮ್ಮ ಕ್ಲಬ್ಬಿಂದ ನಾವು ಅದನ್ನು ಕಟ್ಟಿ ಅದನ್ನು ಮುಂದುವರಿಸಬಹುದು ಹೋಗಬೇಕು. ಯಾರ್ಯಾರು ನಮ್ಮ ಇದು ಕ್ಲಬ್ ರೋಟರಿ ಕ್ಲಬ್ ಯಾರು ಇದರಲ್ಲಿದೆ ಅವರು ಕಟ್ಟಬೇಕು. ಒಂದು 30 ಮೆಂಬರ್ ಇದ್ದರೆ 30 ಮೆಂಬರ್ ಕೂಡ ನಾವು RIಗೆ $5 ಕಟ್ಟಬೇಕು. ನಿಯೋಜಿತ ಅಧ್ಯಕ್ಷ ಪುಷ್ಪರಾಜ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ರೋಟರಿ ಸಂಸ್ಥೆ ಹೃದಯ ಶ್ರೀಮಂತರಿರುವ ಸಂಸ್ಥೆ. ಇದರಲ್ಲಿ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬ ಸದಸ್ಯರು ತಮ್ಮ ದುಡಿಮೆಯ ಒಂದು ಭಾಗವನ್ನ ಸಮಾಜದ ಅಭಿವೃದ್ಧಿಗಾಗಿ ನೀಡುತ್ತಾರೆ ಎಂದು ಹೇಳಿದರು. ಯಾರು ಹೇಳಲಿಕ್ಕಿಲ್ಲ, ಇದೊಂದು ಗವರ್ಮೆಂಟ್ ಅಷ್ಟೊಂದು ಪ್ರೈವೇಟ್ ಸ್ಕೂಲ್ಗಿದ್ದು ಬಹಳ ಒಂದು ಸುಂದರವಾದ ಒಂದು ಇದನ್ನು ಮಾಡಿದೆ. ನಿಮ್ಮ ಪ್ರಯತ್ನದ ಹರಿಪ್ರಸಾದ್ ನಮ್ಮ ಶಾಂತಿ ಮೇಡಮ್ ಹೇಳ್ತಾರೆ, ರೋಟರಿ ಯಾರು ಹೇಳ್ತಾರೆ, ಶಾಂತಿ ಮೇಡಮ್ ನಾನು ಕೂತ್ಕೊಳ್ಳಿ ಬಿಡ ಫೋನ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾರೆ ನಿಜವಾಗಿ ಶಾಲೆಯ ಬಗ್ಗೆ ಬಹಳಷ್ಟು ಸಂತೋಷ ಆಗ್ತದೆ. ಯಾಕಂದರೆ ನಾವೆಲ್ಲ ಕಲಿತಿರುವಾಗ ಯಾವೊಂದು ಸೌಲಭ್ಯ ನಮಗೆ ಇರಲಿಲ್ಲ. ಎಷ್ಟು 5-6 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಯಾವ ಈಗ ಹಾಗಿಲ್ಲ. ರೋಟರಿ ಲಯನ್ಸ್ ಎಲ್ಲರೂ ಈ ಪ್ರತಿಯೊಂದು ಶಾಲೆಗಾಗಿಲ್ಲ ತನ್ನ ಒಂದು ದುಡಿಮೆಯನ್ನು ಒಂದು ಭಾಗವನ್ನು ಕೊಡ್ತಾ ಇದೆ. ಒಂದು ಜನರಲ್ಲಿ ಮತ್ತು ಎಲ್ಲರಲ್ಲಿ ಅಂದರೆ ಒಂದು ಅಭಿಪ್ರಾಯ ಅಂದರೆ ರೋಟರಿ ಲಯನ್ಸ್ ಅಂದರೆ ಅವರು ಅಗರ್ಭ ಶ್ರೀಮಂತರು. ದಯವಿಟ್ಟು ತಪ್ಪಿಕೊಳ್ಳಿ, ನಾವು ಹೃದಯ ಶ್ರೀಮಂತ. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಹರಿಪ್ರಸಾದ್ ಬಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣ ಹಾಗೂ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ನಿರಂತರವಾದ ಪ್ರಕ್ರಿಯೆ. ಸರ್ಕಾರದ ವ್ಯವಸ್ಥೆಯಡಿ ನಡೆಯುವ ಇಂತಹ ಸಂಸ್ಥೆಗಳಿಗೆ ರೋಟರಿಯಂತಹ ಸಂಸ್ಥೆಗಳು ಸಹಕಾರ ನೀಡಿದಾಗ ಆ ಪ್ರಕ್ರಿಯೆಗೆ ವೇಗ ಸಿಗುತ್ತದೆ. ಕಾಲೇಜಿನ ತುರ್ತು ಅಗತ್ಯತೆಗಳಿಗೆ ರೋಟರಿ ಕ್ಲಬ್ ಬಂಟ್ವಾಳ ಸ್ಪಂದಿಸಿದೆ ಎಂದು ಹೇಳಿದರು. ಯಾವಾಗ ಪ್ರಬುದ್ಧತೆ ಬರ್ತದೆ, ನಮಗೆಲ್ಲ ಗೊತ್ತಿದೆ, ಶಿಕ್ಷಣ ಅನ್ನುವಂಥದ್ದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ನಿರಂತರವಾದಂತಹ ಒಂದು ಪ್ರಕ್ರಿಯೆ. ನಾವೆಲ್ಲ ಒಂದು ಸರಕಾರಿ ವ್ಯವಸ್ಥೆಯಲ್ಲಿರುವವರು, ಸರಕಾರದಿಂದ ಬೇರೆ ಬೇರೆ ರೀತಿಯ ಅಗತ್ಯಗಳು ಈಡೇರಿಸಲ್ಪಡ್ತದೆ. ಅದರೊಂದಿಗೆ ಯಾವಾಗ ಸಮಾಜಮುಖಿ ಚಿಂತನೆಯಲ್ಲಿ ತೊಡಗಿಸಿಕೊಂಡಂತಹ ಸಂಸ್ಥೆಗಳು ನಮ್ಮೊಂದಿಗೆ ಭಾಗಿಯಾಗ್ತವೆಯೋ ಆಗ ಆ ಬೆಳವಣಿಗೆಯ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ಸಾಗ್ತದೆ. ಪ್ರಸ್ತುತ 561 ಜನ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ವಿದ್ಯಾಸಂಸ್ಥೆ ಇದು. ಅದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸದ್ಯಕ್ಕೆ 2ನೇ ಸ್ಥಾನದಲ್ಲಿರುವಂತಹ ಒಂದು ಸರ್ಕಾರಿ ಕಾಲೇಜ್ ಇದು. ಯಾಕೆ ಇದನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಪುರುಷೋತ್ತಮ್ ಶೆಟ್ಟಿ ಬಾರಕ್ಕಿನಡೆ, ದಿನೇಶ್ ಶೆಟ್ಟಿ ದಂಪೆದಾರ್, ರೋಟರಿ ಸದಸ್ಯರಾದ ರಿತೇಶ್ ಬಾಡಿಗ, ನವೀನ್ ಕ್ಯಾಸಿನ್ ಸಲ್ಡಾನಾ, ಶಾಂತಿ ಪ್ರಕಾಶ್ ಡಿಸೋಜಾ, ಪ್ರಾಧ್ಯಾಪಕಿ ಶಾಂತಿ ರೋಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಐಕ್ಯೂಎಸಿ ಸಂಚಾಲಕ ಡಾಕ್ಟರ್ ರವಿ ಎಂಎನ್ ಸ್ವಾಗತಿಸಿದರು. ರೋಟರಾಕ್ಟ್ ಸಂಯೋಜಕ ಉದಯ್ ಕುಮಾರ್ ಸಿಆರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಾಧ್ಯಾಪಕ ಚಂದ್ರಕಾಂತ್ ಶಣಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.